ಸ್ಮಾರ್ಟ್ ಸಿಟಿ ಎನ್ನುವ ಹೆಗ್ಗಳಿಕೆ ಹೊಂದಿರುವ ಮಂಗಳೂರು ನಗರ ಬೇಸಿಗೆ ಕಾಲದಲ್ಲಿ ಬಿಸಿಲಿನ ಬೇಗೆಗೆ ಬೆಂದು ಹೋದರೆ ಮಳೆಗಾಲದಲ್ಲಿ ಅದರದೇ ಆದ ಹಲವು ಸಮಸ್ಯೆಗಳನ್ನು ಕಾಣ್ತಾ ಇದೆ. ಕಡಲ ತೀರದ ಜನರ ಬವಣೆ ಇನ್ನಷ್ಟು ಸಂಕಷ್ಟದ ಸ್ಥಿತಿಯನ್ನು ತಲುಪ್ತಾ ಇದೆ. ಈ ನಡುವೆ ಫಲ್ಗುಣಿ ನದಿ ತೀರ ಪ್ರದೇಶದ ಜನರು ಸೊಳ್ಳೆ ಕಾಟದ ಸಮಸ್ಯೆಯಿಂದ ನಲುಗಿ ಹೋಗಿದ್ದಾರೆ. ಏನಿದು ಸಮಸ್ಯೆ ಅಂತೀರಾ? ಬನ್ನಿ ಈ ವರದಿ ನೋಡಿ. ಜೋಕ್ಲೆ ಪೂರ ಎಫೆಕ್ಟ್ ಆಗ್ತದೆ. ಕೈ ಮೆಟ್ ಕರೆಂಟ್ ಲ ಪೋಪಿನಿ ಕಡಲ ತೀರದ ತ್ಯಾಜ್ಯ, ಕಲುಷಿತ ನೀರಿನಿಂದ ಸಮಸ್ಯೆ. ಸೊಳ್ಳೆ ಕಾಟದಿಂದ ಹೈರಾಣಾಗುತ್ತಿರುವ ಬೋಳೂರು ನಿವಾಸಿಗಳು. ಆರೋಗ್ಯ ಇಲಾಖೆ ಮುನ್ನೆಚ್ಚರಿಕೆ ವಹಿಸಿಕೊಳ್ಳಲು ಸ್ಥಳೀಯರ ಆಗ್ರಹ. ಹೌದು, ವಿಪರೀತವಾದ ಸೊಳ್ಳೆ ಕಾಟದಿಂದ ಫಲ್ಗುಣಿ ನದಿ ತೀರವಾಸಿಗಳು ಕಂಗೆಟ್ಟು ಹೋಗಿದ್ದಾರೆ. ಅಶೋಕನಗರ, ಶೇಡಿಗುರಿ, ಬೊಕ್ಕಪಟ್ಟಣದಿಂದ ಕುದ್ರೋಳಿವರೆಗೆ, ಸುಲ್ತಾನ್ ಬತ್ತೇರಿ, ಗಾಂಧಿನಗರ, ಉರುವ, ಮಠದ ಕಣಿಯಲ್ಲಿ ಈ ರೀತಿಯ ಪರಿಸ್ಥಿತಿ ನಿರ್ಮಾಣವಾಗಿದೆ. ಮಣ್ಣಗುಡ್ಡೆಯ ಗಾಂಧಿ ಪಾರ್ಕ್, ಮಂಗಳ ಕ್ರೀಡಾಂಗಣದಲ್ಲಿ, ಉರುವ ಮಾರುಕಟ್ಟೆ ಗ್ರೌಂಡುಗಳಲ್ಲಿ ಬೆಳಿಗ್ಗೆ ವಾಕಿಂಗ್ ಮಾಡುವವರಿಗೂ ಕೂಡ ಸೊಳ್ಳೆಗಳ ಕಾಟ ವಿಪರೀತವಾಗಿದೆ ಎನ್ನುತ್ತಾರೆ ಸ್ಥಳೀಯರು. ಬೋಳೂರಿನಲ್ಲಿ ಸೇತುವೆ ಕಾಮಗಾರಿಗಾಗಿ ನದಿಯ ನೀರಿಗೆ ಮಣ್ಣು ಹಾಕಿ ಕಟ್ಟಲಾಗಿದೆ. ಇದರಿಂದಾಗಿ ನೀರಿನ ಹರಿಯುವಿಕೆಗೆ ತಡೆಯುಂಟಾಗಿದ್ದು, ಸಣ್ಣ ಪೈಪ್ಗಳ ಮೂಲಕ ಸ್ವಲ್ಪ ಪ್ರಮಾಣದಲ್ಲಿ ನೀರು ಹೊರಗೆ ಹೋಗ್ತಾ ಇದೆ. ನೀರು ಸರಾಗವಾಗಿ ಹರಿದು ಹೋಗಲು ಸಾಧ್ಯವಾಗದೆ ನಿಂತ ಸ್ಥಿತಿಯಲ್ಲಿದೆ. ಜೊತೆಗೆ ನದಿಗೆ ಒಳಚರಂಡಿ ನೀರು ಸೇರ್ಪಡೆಯಾಗ್ತಾ ಇದ್ದು, ನೀರಿನ ಬಣ್ಣ ಕೂಡ ಬದಲಾಗಿ ಕಪ್ಪಾಗಿದೆ. ಇದರಲ್ಲಿ ಸೊಳ್ಳೆ ಉತ್ಪತ್ತಿಯಾಗುತ್ತಿದೆಯೇ ಅಥವಾ ಬೇರೆ ಯಾವುದಾದರೂ ಸ್ಥಳ ಸೊಳ್ಳೆ ಉತ್ಪತ್ತಿ ತಾಣವಾಗಿದೆಯೇ ಎನ್ನುವುದನ್ನ ಪತ್ತೆ ಹಚ್ಚಬೇಕು ಎಂದು ಆಗ್ರಹಿಸಿದ್ದಾರೆ. ಬೋಳೂರಿನಲ್ಲೂ ಮಕ್ಕಳಿಗೆ ಸಮಸ್ಯೆ ಆಗಿದೆ ಎನ್ನುತ್ತಾರೆ ಸ್ಥಳೀಯ ಮಹಿಳೆಯರು. ಮೂಲು ಒಮಿಲಿಡು ಕುಲ್ಲರ್ ಆ್ಯಪ್ ಸರ್ ಜಿಂಜ ಜೋಕ್ಲೆ ಪೂರ ಎಫೆಕ್ಟ್ ಆಪುಂಡು ಬೊಕ್ಕ ಮಾತ ಕಸ್ಟಮರ್ ಬರ್ನಾಗ ಯಾನ್ ಟಿಕೆಟ್ ಕೊರ್ಪಿನ್ ಕೌಂಟರ್ಡ್ ಮಾತ ಕಸ್ಟಮರ್ ಪನ್ಪೇರು ಎಂಚಿನ ಉಮ್ಮಿಲಿ ಸರ್ ಎಂಚ ನಲ್ಪೇರು ಇಂಚ ಕೈ ಪೂರ ಒಂದು ಮಲ್ತದು ಮಸ್ತ್ ಪ್ರಾಬ್ಲಮ್ ಉಂಡು ಅಂಚ ಇಂಕ್ಲೆಗ್ ಎಂಚಿನ ಮಲ್ಪೊಡ ಕಂಪ್ಲೇಂಟ್ ಕೊಡ್ತಾ ಆಣಲ್ಲ ಬೈಜೇರು ಪುಗೆ ಪಾಡ್ರೆ ಒಮ್ಮಿಲಿಗೆ ಜೋಕ್ಲೆ ಪೂರ ಉಂಡತೆ ಮಸ್ತ್ ಪ್ರಾಬ್ಲಮ್ ಅಪ್ಪ ನಿಂಚಾಂಡ ಕೈ ಮೆಟ್ ಕರೆಂಟ್ಲ ಪೋಪಿನಿ ಕರೆಂಟ್ ಇಜ್ಜಿ ಬೊಕ್ಕ ಜೋಕುಲ್ ಬುಲ್ಪುನ್ ಪೂರ ಲೀಲ್ಯ ಜೋಕುಲ್ ಬಯ್ಯಾನಾಗ ಮಸ್ತ್ ಪ್ರಾಬ್ಲಮ್ ಸರ್. ನದಿ ನೀರು ಸಂಪೂರ್ಣವಾಗಿ ಕಪ್ಪಾಗಿದೆ. ಮೀನುಗಳು ಸಾಯುತ್ತಿವೆ. ನುಸಿ ವಿಪರೀತವಾಗಿದೆ. ಕಳೆದ 2 ವರ್ಷಗಳಿಂದ ಆಗುತ್ತಿರುವ ಸಮಸ್ಯೆ ಹೇಳತೀರದು. ಒಳಚರಂಡಿ ನೀರನ್ನ ನೇರವಾಗಿ ನದಿಗೆ ಬಿಡುತ್ತಿದ್ದಾರೆ. ಇದರಿಂದ ಮಹಾಮಾರಿ ರೋಗ ಬಂದರೂ ಕೂಡ ಬರಬಹುದು ಎಂದು ಆತಂಕವನ್ನ ವ್ಯಕ್ತಪಡಿಸುತ್ತಾರೆ ಸ್ಥಳೀಯರು. ಸಾಮಾನ್ಯವಾಗಿ ಮಳೆ ಆರಂಭವಾಗುವಾಗ ಒಂದು ಬಾರಿ ಸೊಳ್ಳೆ ಕಾಟ ಹೆಚ್ಚಿರುತ್ತದೆ. ಆದ್ರೆ ಈ ಬಾರಿ ಬೇಸಿಗೆಯಲ್ಲೇ ಸೊಳ್ಳೆಗಳ ಕಾಟ ಆರಂಭವಾಗಿದೆ. ಸೊಳ್ಳೆ ಕಚ್ಚಿದ್ರೆ ತೀವ್ರವಾದ ಉರಿ ಆರಂಭವಾಗುತ್ತದೆ. ಅದು ಯಾವ ಪ್ರಭೇದದ ಸೊಳ್ಳೆ ಎನ್ನುವುದನ್ನ ಪತ್ತೆ ಹಚ್ಚಿ ಅದರ ನಿರ್ಮೂಲನೆಯನ್ನ ಮಾಡಬೇಕು. ಜನರ ಆರೋಗ್ಯದ ಮೇಲೆ ಯಾವುದೇ ಸಮಸ್ಯೆಯಾಗದಂತೆ ಕ್ರಮವನ್ನ ವಹಿಸಬೇಕು. ವಿಶೇಷವಾಗಿ ಆರೋಗ್ಯ ಇಲಾಖೆ ಎಚ್ಚೆತ್ತುಕೊಂಡು ನಮ್ಮ ಆರೋಗ್ಯವನ್ನ ಕಾಪಾಡಬೇಕೆನ್ನುವುದೇ ಸ್ಥಳೀಯರ ಕಳಕಳಿಯ ಮನವಿಯಾಗಿದೆ. ರವೀಶ್ ಮಾಣಿಲ, ನಮ್ಮ ಕುಡ್ಲ 24x7.